ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಮಂಗಳದೇವಿ ಮಾರ್ನಿಮಿ ಜಾತ್ರೆದ ಪೊರ್ತುಡು ಬೇತೆ ಧರ್ಮದಕ್ಲಿಗೂ ಬೇರೊಬ್ಬ ಅವಕಾಶ ಕೊರಂದೆ ಹಿಂದೂ ಬೇರದಕ್ಲಿನ ಅಂಗಡಿಲೆಗೂ ಭಗವದ್ಧ್ವಜ ಪಾಡ್ನ ಬೊಕ್ಕ ಸಾದಿಬರಿ ಬೇರದಕ್ಲಿಗೂ ದಿನನಿತ್ಯ ಉಪದ್ರ ಕೊರ್ಪನ ಬಗೆಟ್ಟು ಸಮಾನ ಮನಸ್ಥ ಸಂಘದಕುಲು ಕುಡ್ಲಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾಯರಿಗೂ ಭಿನ್ನೈತೊಂದು ಓಲೆ ಕುರಿಯರು. ಮಂಗಳದೇವಿ ದೇವಸ್ಥಾನದ ಮಾರ್ನಿಮಿದ ಜಾತ್ರೆದ ಪೊರ್ತುಡು ಬೇತೆ ಧರ್ಮದ ಬೇರದಕ್ಲಿಗೂ ಬೇರ ಮಲ್ಪರ ಅವಕಾಶ ಕೋರಂದಿನವು ದೇವಸ್ಥಾನದ ಪಿದೈದ ಅಂಗಡಿಲೊಪ್ಪುನ ಹಿಂದೂ ಬೇರದಕ್ಲಿನ ಅಂಗಡಿಲೆಗ್ ಭಗವದ್ಧ್ವಜ ಪಾಡ್ನವು ಸಾದಿಬರಿ ಬೇರದಕ್ಲಿಗೂ ದಿನನಿತ್ಯ ಉಪದ್ರ ಕೊರೊಂದುಪ್ಪುನ ಪಾಲಿಕೆ ಆಡಳಿತಗೂ ಎದುರಾದ ಸಮಾನ ಮನಸ್ಸದ ಸಂಘಟನೆದಕ್ಲು ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾಯರಿಗೂ ಕುಡ್ಲಡು ಭಿನ್ನಾಯ್ತೊಂದು ಓಲೆ ಕೊರ್ದು ಸರಿಯಾಯಿನ ಕಾನೂನು ಕ್ರಮ ದೆತ್ತೊನೆರೆ ಒತ್ತಾಯ ಮಲ್ತೆರು. ಈ ಬಗೆಟ್ಟು ಪೊರ್ಮಟದ ಮುನೀರ್ ಕಾಟಿಪಳ್ಳ ಪಾತಿರ್ದು ಬೇತೆ ಧರ್ಮದ ಬಡವಿರು ಬೇರದಕ್ಕಲು ಪಾಕ ಸಮಸ್ಯೆలను ಎದುರಿಸಾವುದಿಲ್ಲೆರು. ಬದುಕ ಸಾಗಾಯರೆ ಬೇರ ಮಲ್ಪರ ಆವಂದಿನ ಸ್ಥಿತಿಗತಿ ಉಂಡಾತಂಡು ಐಕು ಹೊಂದದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಅಕುಲ್ಲಾ ತರೆ ಆಡಾವನವು ಸ್ಥಿತಿಗತಿ ಉಂಡಾತಂಡು. ಹಿಂದೂ ಸಂಘಟನೆಯ ಒಟ್ಟುಗು ಸೇರ್ದು ಊರ್ದ ಬಿಜೆಪಿ ನಾಯಕರು ಅಕ್ಲಿನ ಪಾಸಾಡಿಲು ಸುತ್ತ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಪಾಡ್ದು ಅಕ್ಲಿನ ಪರವಾದ ಕೆಲಸ ಮಲ್ಪಾವನ ಸ್ಥಿತಿ ಎದುರಾತಂಡು. ಇದಕ್ಕೆ ಮಾತ ಮೂಕದ ಬಲ್ಲು ಪಾಡುಡು ಒತ್ತಾಯ ಮಲ್ತೇರು. ಇದಕ್ಕೆ ಅಭಿಪ್ರಾಯ ತಿಳಿಪಾಯಿನ ಮಂತ್ರಿ ದಿನೇಶ್ ಗುಂಡೂರಾವ್ ಈ ಬಗೆಟ್ಟು ತಾನು ಜಿಲ್ಲಾಧಿಕಾರಿ ನಗರ ಪೊಲೀಸ್ ಕಮಿಷನರ್ ರೇನ ಒಟ್ಟುಗೂ ಪಾತ್ರಕತೆ ನಡಪಾದು ಬಡವಿರು ಬೇರದಕ್ಲಿಗೂ ನ್ಯಾಯ ದೆಪ್ಪಾದ ಕೊರಿಯರ ಪ್ರಯತ್ನ ಮಲ್ಪ ಎಂದು ಭರವಸೆ ಕೊರಿಯರು. ದುವೆ ಪೊರ್ತುಡು ಮಂತ್ರಿಯರು ಸಾರ್ವಜನಿಕರನ್ನ ಸಮಸ್ಯೆ ಅಭಿಪ್ರಾಯಕ್ಕೆ ಎಂದು ಪಿಂದೊಂಡೆರು. ಮುನೀರ್ ಕಾಟಿಪಳ್ಳ ಸುದ್ದಿ ಮಾಧ್ಯಮಗಳ ಪಾತಿರದು ಮಂಗಳದೇವಿ ದೇವಸ್ಥಾನದ ಮಾರ್ನಿಮಿ ಉಚ್ಚಯದ ಪೊರ್ತುಡು ಬಿಜೆಪಿ ಪರಿವಾರದ ಕುತಂತ್ರನು ಎಂಕುಲು ಸೋಪಾದ ಶರಣ್ ಪಂಪೋಯಲ್ ಅರನ ಪಾಸಾಡಿಲಿಡಿದು ಬಜಿ ಹಿಂದುಲೆಗೆ ಮಾತ್ರ ಅವಳ ಅವಕಾಶ ಕೊರೊಂದುಪ್ಪನವು ಸರಿಯತ್ತು ಅಕ್ಲೇನು ಬಂಧನ ಮಲ್ಪೊಡು ಅರನ ಪುಂಡುಗೊಬ್ಬಲಿಗೆ ಮುಂಕದ ಬಲ್ಲು ಪಾಡುಡು ಎಂಕುಲು ಉಸ್ತುವಾರಿ ಮಂತ್ರಿಯರಿಗೆ ಒತ್ತಾಯ ಮಲ್ತದ ಅನ್ಪಂಡಿರು. ಧರ್ಮದ ಆಧಾರಡು ಬೇರೆದಕ್ಲಿನ ಬಂಜಿಗೆ ಹಾಕುನ ಕೆಲಸನು ಅಕುಲು ಉಂಟಾವುಡು ಮುನೀರ್ ಕಾಟಿಪಳ್ಳ ಪಂಡಿರು. ಮಂಗಳದೇವಿ ದೇವಳದ ದಸರಾ ನವರಾತ್ರಿ ಉತ್ಸವದ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅಂಗಡಿ ಮಳಿಗೆ ಹಾಕ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಏನು ಬಿಜೆಪಿ ಪರಿವಾರದ ಒಂದು ಕುತಂತ್ರ ಇತ್ತು, ಅದನ್ನು ಈಗ ನಾವು ನಿರ್ಣಾಯಕವಾಗಿ ಸೋಲಿಸಿದ್ದೀವಿ. ಅಲ್ಲಿ ಈಗ ಮುಂದುವರಿದ ಟೆಂಡರ್ ಆಗಿ ಮುಸ್ಲಿಮರಿಗೂ ಕೂಡ ವ್ಯಾಪಾರಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ಅಲ್ಲಿ ಮತ್ತೆ ಬಜರಂಗ ದಳದ ಶರಣ್ ಪಂಪಲ್ ಮತ್ತಿತರನ್ನ ಚೂ ಬಿಟ್ಟು ಅಲ್ಲಿ ಹಿಂದೂ ವ್ಯಾಪಾರಸ್ಥರ ಅಂಗಡಿಗಳಿಗೆ ಬಲವಂತವಾಗಿ ಧ್ವಜಗಳನ್ನು ಕಟ್ಟಿ ಮುಸ್ಲಿಮರ ಜೊತೆ ವ್ಯಾಪಾರ ಮಾಡಬಾರ್ದು, ಹಿಂದೂ ಅಂಗಡಿಗಳಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಅಂತ ಹೇಳಿರುವಂಥದ್ದು ಏನಿದೆ ಅದು ಭಾಳ ಆಕ್ರಮಣಕಾರಿಯಾದಂಥ ಒಂದು ನಿಯಮಗಳ ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ. ಅದಕ್ಕಾಗಿ ಕಠಿಣವಾದಂಥ ಕಾನೂನು ಕ್ರಮಗಳು ಜರುಗಬೇಕು. ಶರಣ್ ಪಂಪಲನ್ನು ಬಂಧಿಸಿ ಈ ರೀತಿಯ ಪುಂಡಾಟಗಳಿಗೆ ಕಡಿವಾಣ ಹಾಕಬೇಕು ಅಂತ ನಾವು ಸಮಾನ ಮನಸ್ಕ ಇಲ್ಲಿಯ ಜಾತ್ಯತೀತ ಪಕ್ಷ ಸಂಘಟನೆಗಳ ಜಂಟಿ ವೇದಿಕೆಯಿಂದ ಇವತ್ತು ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ರೀತಿಯ ಕ್ರಮ ಆಗಲಿಲ್ಲ ಅಂದರೆ ಮುಂದಕ್ಕೆ ಮತ್ತಷ್ಟು ಇಲ್ಲಿ ಅನಾಹುತಗಳಾಗ್ತಿದೆ. ಯಾಕಂದರೆ ಇದೆಲ್ಲವೂ ಪಾರ್ಲಿಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನಡೆಸ್ತಾ ಇರುವಂಥ ಕೃತ್ಯಗಳು. ಚುನಾವಣೆ ಹತ್ತಿರ ಬರುವಾಗ ಜನರನ್ನು ಧರ್ಮದ ಆಧಾರದಲ್ಲಿ ವಿಭಜಿಸುವ, ಜನರ ಮಧ್ಯೆ ದೇಶವನ್ನು ಹುಟ್ಟಿಸುವ, ಒಂದಿಷ್ಟು ಬಡವರ ಮಕ್ಕಳನ್ನು ಜೈಲಿಗೆ ಕಳಿಸುವಂಥ ಕುತಂತ್ರ ಇದೆ. ಅದಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಇವತ್ತು ಬಲಿ ಪಡೆಯುವಂಥ ಪ್ರಯತ್ನವನ್ನು, ಜಾತ್ರೆ ವ್ಯಾಪಾರಸ್ಥರ ಹೊಟ್ಟೆಗೊಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದಾಗಿ ಇವತ್ತು ಮನವನ್ನೇ ಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಸರಿಯಾದ ಕ್ರಮವನ್ನು ಉಸ್ತುವಾರಿ ಸಚಿವರು ಕೈಗೊಳ್ತಾರೆ. ಶರಣ್ ಪಂಪಲ್ ಅವರನ್ನು ಬಂಧಿಸಲಿಕ್ಕೆ ಬೇಕಾದಂಥ ಕ್ರಮ ಆಗ್ತದೆ ಅಂತ ನಾವು ಭಾವಿಸಿದ್ದೀವಿ. ಒಂದು ವೇಳೆ ಆ ರೀತಿ ಆಗಲಿಲ್ಲ ಅಂದರೆ ಮುಂದಕ್ಕೆ ನಾವು ಮತ್ತಷ್ಟು ಹೋರಾಟಗಳನ್ನು ಈ ನಿಟ್ಟಿನಲ್ಲಿ ನಡೆಸ್ತೀವಿ ಅಂತ ಹೇಳಿಕ್ಕೆ ಕುಡ್ಲ ಹತ್ತವರದ ಆಲ್ಫೋನ್ಸ್ ಡಿಸೋಜಾ ಬೊಕ್ಕ ಸೋನಿಯಾ ಡಿಸೋಜಾ ಮೊಕ್ಲಿನ ಮಗೆ ಎನ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ 13 ವರ್ಷ ಪ್ರಾಯದ ಆಶಿಸ್ ಸೋಹನ್ ಡಿಸೋಜಾ ಡೆಂಗ್ಯೂ ಜ್ವರಟ್ಟು ತೀರ್ನ ಬೇಜಾರ್ದ ಸಂಗತಿ ನಡೆತದಳು. ದುಃಖದ ಪೊರ್ತುಡ್ಲ ಅಪ್ಪೆಮ್ಮೆ ಮಗನ ಶರೀರದ ಅಂಗುಲಿನ ದಾನ ಕೊಡ್ದು ಮನುಷ್ಯತ್ವ ತೋಜಾದಿರೋ. ಡೆಂಗ್ಯೂ ಜೊರಟು ಆಸ್ಪತ್ರೆಗೆ ಸೇರ್ದಿತ್ತಿನ ಆಣುರಿ ಹೃದಯಾಘಾತ ಆದ ತೀರ್ನ ಬೇಜಾರ್ದ ಸಂಗತಿ ಕುಡ್ಲಡು ನಡೆತದರು. ಆಣನ ಅಂಗುಲಿನ ಇಲ್ಲಲ್ದಕ್ಕಲು ದಾನ ಕೊಡ್ತಿರು. ಕುಡ್ಲ ಹತ್ತವರದ ಅಲೆನ್ಸ್ ಡಿಸೋಜಾ ಬೊಕ್ಕ ಸೋನಿಯಾ ಡಿಸೋಜಾ ಮೊಕ್ಲಿನ ಮಗೆ ಎನ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ 13 ವರ್ಷ ಪ್ರಾಯದ ಆಶಿಸ್ ಸೋಹನ್ ಡಿಸೋಜಾ ಆದಿತ್ತೆ. ಡೆಂಗ್ಯೂ ಜ್ವರ ಬತ್ತದ ಆಸ್ಪತ್ರೆ ಮದ್ದು ನಡೆತೊಂದು ಪುನಗ ಅಂಗರೆ ಪುಲ್ಯಕಾಂಡೆ ಸೋಹನ್ಗೆ ಹೃದಯಾಘಾತ ಆದ ಜೀವ ಪೋತುಂಡು. ಚುರುಕು ಬುದ್ಧಿದ ಆಣು ಆಶಿಸ್ ಸೋಹನ್ ಡಿಸೋಜಾ ಮಿಲಾಗ್ರಸ್ ಇಂಗ್ರೇಜ್ಡ್ ಬಲಿಪೀಠ ಸೇವೆ ಸಂಘದ ಸದಸ್ಯ ಆದಿತ್ತೆ. ಮಗೆ ತೀರ್ನ ಬಾರಿ ಬೇಜಾರಡು ಅಪ್ಪೆಮ್ಮೆ ಇತ್ತಂಡಲ ಮಗನ ಶರೀರದ ಕೆಲವು ಭಾಗ ಬೊಕ್ಕ ಶರೀರ ದಾನ ಮಲ್ಪೆರೆ ನಿರ್ಧಾರದೆತ್ತೊಂದು ಪಾಕ ಜನತ ಬದುಕಗೂ ಬಲ್ಪು ಕೊರಿಯರೆ ಮನಸ್ಸು ಮಲ್ತದೆರು. ಆಶಿಸ್ ಸೋಹನ್ ರೇನ ಅಮ್ಮೆರು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕುದ ಕಯ್ಯಾರ್ದಾರ ಆದುಲ್ಲೆರು.
ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಬೊಳ್ಳಿ ಪರ್ಬದ ಮಾರ್ನಿಮಿ ಉಚ್ಚಯ ನಡೆತೊಂದುಂಡು 14 ಗುರುವಾರ ಲಲಿತ ಪಂಚಮಿ ಲಲಿತಾ ಯಾಗ 20 ಶಾರದಾ ಪೂಜೆ ಶುರುವಾದ ಸರಸ್ವತಿ ಯಾಗ ನಡಪೆರೆ ಉಂಡು. धन्याजी नमः प्रदायिने नमः रूपाजी नमः बहुरूपाजी नमः प्रपंच ಶ್ರೀ ಆದಿಶಕ್ತಿ ನವದುರ್ಗಿಲಿನ ವಿಶೇಷ ಆರಾಧನೆ ನಡತೊಂದಿಪ್ಪುನ ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಡು ಅಂಗಾರೆ ಮಾರ್ನಿಮಿದ ಮೂಜನೆ ದಿನದ ಪೂಜೆಡು ರಾತ್ರಿ ಉಚ್ಚಯ ಬಲಿ ನಡೆತಂಡು. ಬುಧವಾರ 4ನೇ ದಿನ ಕೂಷ್ಮಾಂಡಿನಿ ದೇವಿನ ಆರಾಧನೆ ನಡೆತೊಂದುಂಡು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ಕುಡ್ಲ ದಸರಾ 2023 ಬಾರಿ ಗೌಜಿಡು ನಡತೊಂದಿತ್ತದು. ಅಂಗಾರೆ ಮೂಜನೆ ದಿನದ ಮಾರ್ನಿಮಿ ಪೂಜೆ ನಡಪಾಯಿರು. ಕರೆಂಟ್ ಬೊಲ್ಪುದ ಸಿಂಗಾರುಡು ಬೇಳೂರು ಹಳೆಬೀಡು ಶಿಲ್ಪಕಲೆ ತಂಚ ವ್ಯವಸ್ಥೆ ಮಲ್ತಿನ ಮಂಟಪ ಸಭಾಂಗಣಡು ಶ್ರೀ ಆದಿಶಕ್ತಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡಿನಿ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇಂಚ ನವದುರ್ಗೆರೆನು ಬೊಕ್ಕ ಬರವುದಪ್ಪೆ ಸರಸ್ವತಿನು ಕಣ್ಣದಿಂಜ ತುಪ್ಪುನವೇ ಒಂಜಿ ಪೊರ್ಲು ಪೊರ್ತು ಕಂತಿನೆಡ್ದ ಬೊಕ್ಕ ಊರ ಪರ ಊರ ಪಾಕ ಜನ ಭಕ್ತರು ತಿರ್ಗಾಟಗು ಬತ್ತಿನಕುಲು ನವದುರ್ಗೆಲೆನ ಪೊರ್ಲುನು ತೂದು ಕಣ್ಣದಿಂಜ ಉಂಡಿರು. ರಾತ್ರಿ ಶ್ರೀ ಗೋಕರ್ಣನಾಥ ಬೊಕ್ಕ ಪರಿವಾರ ದೇವರ್ಕಳೆರಿಗೂ ಮಾ ಪೂಜೆ ಮಲ್ತದು. ಮಾರ್ನಿಮಿದ ಉಚ್ಚಯ ನಡಪುನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಪುಷ್ಪಾಲಂಕಾರ ಮಾ ಪೂಜೆ ನಡಪಾದು ಉಚ್ಚಯ ಬಲಿ ನಡೆತಂಡು. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ಯರು ಉರ್ಮಿಳಾ ರಮೇಶ್, ಕಾರಿಂತೆರು ಮಾಧವ ಸುವರ್ಣ, ಪಣವದ ಗುರ್ಕಾರ್ಯರು ಆರ್. ಪದ್ಮರಾಜ್, ಟ್ರಸ್ಟಿಲು ರವಿಶಂಕರ್ ಮಿಜಾರ್, ಎಂ. ಶೇಖರ ಪೂಜಾರಿ, ಸಂತೋಷ್ ಕುಮಾರ್ ಜೆ, ಜಗದೀಪ್ ಡಿ ಸುವರ್ಣ,
ಕೆ ಮಹೇಶ್ ಚಂದ್ರ ಬೊಕ್ಕ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಜತೆ ಗುರ್ಕಾರ್ದಿ ಡಾಕ್ಟರ್ ಅನಸೂಯ ಬೇಟಿ ಸಾಲ್ಯಾನ್ ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಬೊಕ್ಕ ಮತ ಸದಸ್ಯರು ಈ ಪೊರ್ತೊಡಿದ್ದರು. ಬುಧವಾರ ಮಾರ್ನಿಮಿದ 4ನೇ ದಿನದ ಪೂಜೆ ಬೊಕ್ಕ ನವದುರ್ಗಿಲಿಡು ಕೂಷ್ಮಾಂಡಿನಿ ದೇವಿನ ಆರಾಧನೆ ನಡೆತೊಂದುಂಡು. ಕಾಂಡ ಅಂಬಿಕಾ ದುರ್ಗಾ ಹೋಮ ನಡಪಾದ ಪೂರ್ಣಾಹುತಿ ಮಲ್ತಿರು. ಮಧ್ಯಾಹ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಪುರ್ಪಾಲಂಕಾರ ಮಾಪೂಜೆ ಮಲ್ತಿರು. ನಿಚ್ಚಲ ನವದುರ್ಗಿರಿಗೂ ಬೊಕ್ಕ ಬ್ರಹ್ಮನ ರಾಣಿ ವಾಗ್ದೇವಿ ಸರಸ್ವತಿ ಅಪ್ಪೆಗೂ ಪೊಸ ದುತ್ತೈತ ಮಲ್ಪುಯಿರು. 4ನೇ ದಿನ ವಿದ್ಯಾ ಸರಸ್ವತಿ ನೀಲವರ್ಣದ ಸೀರೆಡು ಮೆನ್ಕೊಂದುಲಿರು. 4ನೇ ದಿನ ವಿದ್ಯಾ ಸರಸ್ವತಿ ನೀಲವರ್ಣದ ಸೀರೆಡು ಮೆನ್ಕೊಂದುಲಿರು. ಕಾಂಗ್ರೆಸ್ ದಕ್ಲಿನ ಇಲ್ಲಡು 100 ಕೋಟಿ ರೂಪಾಯಿ ಕಪ್ಪು ಪಣ ತೋಜಿದ ಬೈದನು ದೇನು ಓಟು ದಪ್ಪಗ ಪಟ್ಟೆರೆ ದೆತ್ತದಿ ತೆರಂದು ಬಿಜೆಪಿ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ದೂರ್ದೇರು ಅರೆನ ದುಂಬಾಳ್ತಿಡು ಕಾವೂರು ಜಂಕ್ಷನ್ ಕುಡ್ಲಾ ಬಡಕಾಯಿ ಮಂಡಲ ಬಿಜೆಪಿ ನಡಪಾಯಿನ ಪ್ರತಿಭಟನೆ ಆರ್ಪಾತೇರಿಯರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಮಿಷನ್ ದಂಧೆ ಮಲ್ತೊಂದುಂಡು ದೂರ್ದು ಆಯ್ಕೆ ಎದುರಾದ ಕುಡ್ಲಾ ಬಡಕಾಯಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ದುಂಬಾಳ್ತೆಡು ಕಾವೂರು ಜಂಕ್ಷನ್ ಬಿಜೆಪಿ ಉತ್ತರ ಮಂಡಲದ ನಿಲಿಟ್ಟು ಪ್ರತಿಭಟನೆ ನಡಪಾಯಿರು. ಶಾಸಕರು ಭರತ್ ಶೆಟ್ಟಿ ಪಾತೆರ್ದು 100 ಕೋಟಿ ಕಪ್ಪು ಪಣವು ಕಾಂಗ್ರೆಸ್ ತಕ್ಲಿನ ಇಲ್ಲಡು ತೋಜಿದು ಬೈದನು ಮುಂದು ಓಟದ ಬಗ ಪಟ್ಟೆರೆ ದೆತ್ತದೀತನು ಅಬಕಾರಿ ಇಲಾಖೆಡು ಕಮ್ಮಿ ಪಂಡ 25 ಲಕ್ಷ ರೂಪಾಯಿ ಕೊರಂದೆ ದಾಖಲೆ ತೆಗೆದಿನ ಸ್ಥಿತಿ ಉಂಡು. ಅಂಚಾದು ಕಲೆಕ್ಷನ್ ಮಾಸ್ಟರ್ ಸಿದ್ದರಾಮಯ್ಯ ಎಂದು ಬಿಜೆಪಿ ಲೆಪ್ಪುಂಡು ಒವ್ವೇ ಕೇಸು ಪಾಡಿಂಡಲ ಕಾನೂನು ಪೊರ್ಂಬಾಟಗೂ ತಯಾರುಲ್ಲ ಅಂತ ಪಂಡಿರು. ಲೋಕಸಭಾ ಸದಸ್ಯರು ಬೊಕ್ಕ ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತಿರಿಯರು. ಒತ್ತು ಮೇಯರ್ ಸುನೀತಾ, ಬಿಜೆಪಿ ನಾಯಕರು ಕಸ್ತೂರಿ ಪಂಜಾ, ಜಗದೀಶ್ ಶೇಣವ, ತಿಲಕ್ ರಾಜ್ ಕೃಷ್ಣಾಪುರ, ಪೂಜಾ ಪೈ, ರಣದೀಪ್ ಕಾಂಚನ್, ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯರು, ಬಿಜೆಪಿ ಬಡಕಾಯಿ ಮಂಡಲದ ಪದಾಧಿಕಾರಿಗಳು, ನಾಯಕರು ಪ್ರತಿಭಟನೆ ನೀಡಿದ್ದರು. ನಮ್ಮ ಸರ್ಕಾರ ಇದ್ದಾಗ ಲೋಕಾಯುಕ್ತದ ರಚನೆ ಮಾಡಿದ್ವಿ. ಆವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ವಿ ದಾಖಲೆಗಳನ್ನ ಲೋಕಾಯುಕ್ತ ಕೊಡಿರಿ. ಆದರೆ ಇವತ್ತು ಕಾಂಗ್ರೆಸ್ 80% ಸರ್ಕಾರ ಆಗಿದೆ. ದಾಖಲೆಗಳು ಮೊನ್ನೆ IT ರೈಡ್ನಲ್ಲಿ ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ ಸಿಕ್ಕಿದೆ. ಇವತ್ತು ಅದು ಸ್ಪಷ್ಟ ಆಗಿದೆ, ಅದು ಕಾಂಗ್ರೆಸ್ ಹಣ. ಇವತ್ತು ತೆಲಂಗಾಣಕ್ಕೆ ಚುನಾವಣೆಗೋಸ್ಕರ ಕಳಿಸುವಂತ ಹಣ ಅಂತ ಹೇಳುವಂತದ್ದು ಸ್ಪಷ್ಟ ಆಗಿದೆ. ನಿಮ್ಮ ಸರ್ಕಾರ ಬಂದ್ಮೇಲೆ ಮಾನಗಟ್ಟ ಸರ್ಕಾರ, ಲಜ್ಜೆಗಟ್ಟ ಸರ್ಕಾರ. ಬಹಳ ತಾಕತ್ತಿನ ಪ್ರದರ್ಶನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಅವತ್ತು ಹೇಳ್ತಾನೆ ಸಿದ್ದರಾಮಯ್ಯನವರೇ, ನಿಮಗೆ ತಾಕತ್ತಿದ್ರೆ ನೀವು ರಾಜೀನಾಮೆ ಕೊಡಬೇಕು. ನಿಮಗೆ ನಾಚಿಕೆಗೇಡು ಸರ್ಕಾರಕ್ಕೆ. ನೀವು ಅಧಿಕಾರಕ್ಕೆ ಬಂದಾಗ ಏನಾಯ್ತು? ನಾವು ಹೇಳಿದ್ದಲ್ಲ, ನಿಮ್ಮ ಕಾಂಗ್ರೆಸ್ನ ಶಾಸಕರು ಹೇಳಿದ್ರು ಸರ್ಕಾರದಲ್ಲಿ ಅನುದಾನಗಳಿಲ್ಲ, ಶಾಸಕರ ಕ್ಷೇತ್ರಗಳಿಗೆ ಒಂದೇ ₹1 ಅನುದಾನಗಳ ಬಿಡುಗಡೆ ಆಗಿಲ್ಲ. ಹಿಂದೆ ನಮ್ಮ ಸರ್ಕಾರ ಬಿಡುಗಡೆ ಮಾಡಿರುವ ಹಣವನ್ನು ವಾಪಸ್ ತಗೊಂಡ್ರಿ. ಹಿಂದೆ ನಮ್ಮ ಸರ್ಕಾರ ಯೋಜನೆಗಳಿಗೆ ಕೊಟ್ಟಿರುವ ಹಣವನ್ನು ವಾಪಸ್ ತಗೊಂಡ್ರಿ. ಇವತ್ತು ಆ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಕಾಂಟ್ರಾಕ್ಟರ್ಗಳು ನಿಮಗೆ ಪರ್ಸೆಂಟೇಜ್ ಕೊಡಬೇಕಾಯಿತು. ಆ ಪರ್ಸೆಂಟ್ನ ಆಧಾರದಲ್ಲಿ 600 ಕೋಟಿ ರೂಪಾಯಿಗಳ ಬಿಡುಗಡೆ BBMPಯಲ್ಲಿ ಆಯಿತು. ಕಾಂಟ್ರಾಕ್ಟರ್ಗಳಿಗೆ ಬಿಡುಗಡೆ ಆಗಿರುವಂತಹ ಹಣ ಇವತ್ತು
ಇವತ್ತು 2 ದಿನಗಳಲ್ಲಿ 100 ಕೋಟಿಗಿಂತ ಹೆಚ್ಚು ಹಣ ಇವತ್ತು ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ ಸಿಕ್ಕಿದೆ. IT ರೈಡ್ ಆಗಿದೆ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ? ಹಿಂದೆ ಯಾವತ್ತು ನಡೆದೇ ಇರತಕ್ಕಂಥ ಪ್ರಕರಣಗಳು ನಡೀತಾ ಇದ್ದಾವೆ. ದಸರಲ್ಲಿ ಬಂದು ಇವರು ವ್ಯವಸ್ಥೆನ ಮಾಡಬೇಕಾದ್ರೆ ನಡುವಲ್ಲಿ ಅಧಿಕಾರಿಗಳು ಬಂದು ಹೇಳ್ತಾರೆ, ನಿಮಗೆ ನಿಮ್ಮ ಸಂಭಾವನೆ ಏನಿದೆ ಅದಕ್ಕಿಂತ ಜಾಸ್ತಿ ಹಣವನ್ನು ನಾವು ನಿಮ್ಗೆ ಕೊಡ್ತೇವೆ, ಅದನ್ನು ನೀವು ನಮಗೆ ಕೊಡಬೇಕು ಅನ್ನುವಂಥ ಒಬ್ಬ ಮ್ಯೂಸಿಷಿಯನ್ ಯಾರಿದ್ದಾರೆ, ಒಬ್ಬ ಸಂಗೀತಕಾರನ್ ಯಾರಿದ್ದಾರೆ, ದಸರಾ ಸಮಯದಲ್ಲಿ ನವರಾತ್ರಿ ಉತ್ಸವದಲ್ಲಿ ಸಹ ನೀವು ಭ್ರಷ್ಟಾಚಾರ ಮಾಡುವಂಥ ಕೆಲಸಗಳನ್ನ, ಒಂದು ಹೇಸಿಗೆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಜನ ನೋಡ್ತಾ ಇದ್ದಾರೆ, ಜನರಿಗೆ ಖಂಡಿತ ಅರ್ಥ ಆಗ್ತದೆ. ಆದರೆ ಏನು ಮಾಡೋದು? ಓಟ್ ಹಾಕಿ ಕೈ ಸುಟ್ಕೊಂಡಿದ್ದೇವೆ, ಓಟ್ ಹಾಕಿ ನಿಮ್ಮನ್ನಲ್ಲಿ ಕೂರಿಸಿದ್ದೇವೆ. 5 ವರ್ಷಗಳ ತನಕ ನೀವು ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ನಾವು ಸಹ ನಿಮ್ಮೊಂದಿಗೆ ನಿಲ್ಲಲಿಕ್ಕೆ ತಯಾರಿದ್ದೇವೆ ನೀವು ಜನಪರವಾದ ಕೆಲಸಗಳನ್ನು ಮಾಡಿದರೆ. ಆದರೆ ಜನಪರವಾದ ಕೆಲಸಗಳು ನಮ್ಗೆ ಎಲ್ಲಿ ಸಹ ತೋರ್ತಾ ಇಲ್ಲ. ಎಲ್ಲಿ ಸಹ ಅಭಿವೃದ್ಧಿ ಅನ್ನುವಂಥ ಇಂದ ಶುರುವಾಗುವಂಥ ಯಾವುದೇ ವ್ಯವಸ್ಥೆ ಸಹ ನಿಮ್ಮಲ್ಲಿ ಇಲ್ಲ. ಕಾಂಗ್ರೆಸ್ಗೆ ಎದುರಾದ ಭ್ರಷ್ಟಾಚಾರದ ದೂರುಪಾಡುನ ಒಮ್ಮೆ ಆಧಾರ ಇದ್ದಂತೆ ಪಾತಿರನು ಬಿಜೆಪಿ ದಾಖಲೆಗೆ ಅಭ್ಯಾಸ ಆದ ಪೋತುನಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಾಡ್ ಪಂತರು. ಕುಡ್ಲಾಡ್ ಸುದ್ದಿ ಕುಟ್ಟಡು ಮಂತ್ರಿಯರು ಪಾತಿರದ 5 ರಾಜ್ಯಗಳು ಬಿಜೆಪಿಲೆಗ್ ಸೋಪುನ ಪೋಡಿಗೆ ಶುರುವಾತಂಡು ಕರ್ನಾಟಕಡು ಅಟ್ಟರ್ ಸೋತುದೇರು 5 ವರ್ಷ ಮುಲ್ಪ ಎಂಚ ಆಡಳಿತ ಮಲ್ತದೇರೆಂದು ಜನ ತೂತೇರು. 5 ವರ್ಷಲೆಡು ಕಾಂಗ್ರೆಸ್ಗೆ ಎಡ್ಡೆ ಗೆಲ್ಮೆ ಬರ್ಪನ ಪೋಡಿಗೇಡು ಎಂಕ್ಲೆಗ್ ಹಾಳಪುದರ ಬರಿಯರೆ ಅಕುಲು ಆರೋಪ ಮಲ್ತೊಂದುಲ್ಲೇರು, ಪ್ರತಿಭಟನೆ ನಡಪಾಂದುಲ್ಲೇರೆಂದು ಆರ್ಪಂಡೇರು. ಇತ್ತ ಕಾಂಗ್ರೆಸ್ ಮಿತ್ತ ಭ್ರಷ್ಟಾಚಾರದ ದೂರು ಪಾಡೊಂದುಲ್ಲೇರು. IT CBI ED ಮಾತಾ ಕೇಂದ್ರದ ಕೈಟೆ ಉಂಡು. ಏರ್ನ ಮಿತ್ತ ಕೇಸ್ ಪಾಡುಡು ಅವಿನ ಮಾತಾ ಬಿಜೆಪಿ ದಕ್ಕಲು ಮಲ್ಪೇರು. ಬಿಜೆಪಿ ಹಿಡಿದು ಪಿದೈದ ಮಾತಾ ಪಕ್ಷಲಿನ ಮಿತ್ತಾಕಲು ಒಂದುವೇ ಕೆಲಸ ಮಲ್ಪೇರು. ಬಿಜೆಪಿ ಸರ್ಕಾರ ಒಪ್ಪನಾಗ 5 ವರ್ಷ ಒಂದು ಮಾತಾ ಓಡೆಗೆ ಪೋದಿತ್ತನಂದು ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಪಾಡಿಯರು. ಭ್ರಷ್ಟಾಚಾರದ ದುಡ್ಡು ಏರ್ನ ಕೈ ತಲ್ತಿಕ್ಕದ ಐಕ್ ಅಕಲು ಉತ್ತರ ಕೊರ್ಪೇರು. ತಪ್ಪು ಮಲ್ತಿನಕ್ಲಿನ ಮಿತ್ತ ಕ್ರಮದಿತ್ತನಡು ಐಕ್ ಎಂಕುಲು ಎದುಕೋನು ಅಂದ ಆರ್ಪಂಡೇರು. ಎಂಕುಲು 130 ಜನ ಉಲ್ಲ ಸರ್ಕಾರ ಕಟ್ಟರೆ ಮಾತಾ ತಯಾರಿಯುಂಡು. ಎಂಕ್ಲೆಗ್ ಆಪರೇಷನ್ ಕಮಲ ಮಲ್ಪನ ಅಗತ್ಯ ಇಜ್ಜಿ ಕೆಲವು ಸ್ವಂತ ಉಮೇದಿಡು ಬರ್ಪನಕಲು ಇತ್ತಂಡ ಎಂಕುಲ್ ಪಾತಿರುವ ಬೇತೆ ಬೇತೆ ಕಾರಣಗಳಿಡಿದು ಬರ್ಪೇರು. ಪಕ್ಷಾಂತರ ಮಲ್ಪನವು ಸಾಮಾನ್ಯವಾದ ವಿಚಾರ ಆದುಂಡು. ರಾಜಕೀಯ ವ್ಯವಸ್ಥೆಗೆ ಹಾಳು ಕ್ರಮ ಕನತಿನನಿ ಬಿಜೆಪಿ ದಕ್ಕಲು ಇತ್ತೆ ಅಕುಲೆ ಐಟಿ ಕಲ್ದ ಬುಡ್ದೇರು. ಪೊರ್ಚಂದಿನ ಮಲ್ಪನೆಟ್ಟು ನಂಬರ್ 1 ಇತ್ತಂಡ ಅವು ಬಿಜೆಪಿ ಪಕ್ಷ ಅಂದ ಆರ್ಪಂಡೇರು. ಧರ್ಮದ ಆಧಾರಡು ಬೇರೆ ಮಲ್ಪರ ಅವಕಾಶ ಕೊಡ್ಪನವು ಸರಿಯತ್ತು. ಕಾನೂನು ಪ್ರಕಾರ ಒವಿನ ಮಲ್ಪೋಡು ಅವಿನ ಅಧಿಕಾರಿಲು ಮಲ್ಪೋಡು ಕಾನೂನು ಮುಡಿದು ದಾಲ ಮಲ್ಪನಂಚ ಇಜ್ಜಿ ಬೇರೆ ಸ್ಟಾಲ್ ಏಲಂಪಾಡಿನ ಬಗ್ಗಿಟ್ಟು ಲೋಪದೋಷ ಉಂಡಾದಿತ್ತಂಡ ಅಧಿಕಾರಿಲಿಡ ಪಾತಿರುವೆ. ಸ್ಮಾರ್ಟ್ ಸಿಟಿಟ್ ದಾಲ ಕೆಲಸ ಆತಜಿ ಎಂಕುಲ ಅಧಿಕಾರಗು ಬತ್ತದು 4 ತಿಂಗುಲುಡೆ ತಿರ್ಗಾಟ ಉದ್ಯಮ ಮೀನುಗಾರಿಕೆ ಅಭಿವೃದ್ಧಿ ಸೇರಿನಂತ ಮಾತಾ ರಂಗುಡ್ಲ ಬುಳಿಚುಲ ಆಯ್ರೆ ಕೆಲಸ ಸುರುಪತ್ತದ ಅಭಿವೃದ್ಧಿಗೆ ಮಾತಿರ್ಲ ಸೇರಿದ ಕೆಲಸ ಮಲ್ಪಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆ ಮಂತ್ರಿ ಗುಂಡೂರಾವ್ ಪಂತಿರು. ಯಾವುದೇ ಇದಕ್ಕೆ ಅರ್ಥ ಇಲ್ಲ, ತರ್ಕ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಏಜೆನ್ಸಿ ಅವ್ರ ಕೈಯಲ್ಲೇ ಇದೆ. IT CBI ED ಎಲ್ಲ ಇದೆ. ಮತ್ತು IT CBI ED ಎಲ್ಲ ಅವ್ರು ಯಾರಿಗೆ ತೋರಿಸ್ತಾರೆ ಅವ್ರಿಗೋಗಿ ರೇಡ್ ಮಾಡ್ತಾರೆ. ಯಾರ ಮೇಲೆ ಕೇಸ್ ಬುಕ್ ಮಾಡಬೇಕು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. BJP ಅವರಲ್ಲಿ 5 ವರ್ಷ ಲೂಟಿ ಮಾಡಿದಾಗ ಯಾವ ITನೂ ನಾವು ನೋಡಲಿಲ್ಲ, ಯಾವ EDನೂ ನೋಡಲಿಲ್ಲ, ಯಾವ CBIನೂ ನೋಡಲಿಲ್ಲ. ಈಗ ಎಲ್ಲೆಲ್ಲಿ BJP ಥರ ಪಕ್ಷಗಳಿರ್ತಕ್ಕಂಥ ಸರ್ಕಾರಗಳಿದೆ ಎಲ್ಲ ಸರ್ಕಾರಗಳು ಇದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ BJP ರಾಜ್ಯಗಳು ಕಾಣೋದೇ ಇಲ್ಲ ಅವ್ರಿಗೆ. ಅದರಿಂದ ಎಲ್ಲ ಅವ್ರ ಕೈಯಲ್ಲೇ ಇದೆ. ಅದರಿಂದ ಇವತ್ತು ನಿನ್ನೆ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. CBI ತನಿಖೆ ಮಾಡಿದ್ದಾರೆ. IT ರೇಡ್ ಆಗಿದೆ. CBI ಕೊಡಬೇಕಾದ್ರೆ IT ಅವರೇ ಕೊಡ್ತಾರೆ. ನಮ್ಮ ಕೈಲಿ ಏನಿದೆ? ಸೊ ಇವೆಲ್ಲ ಸುಮ್ಮನೆ ನಿರಾಧಾರವಾದಂಥ ಆರೋಪಗಳು. ಚಾರ್ಮಾಡಿ ಕಲಿಂಜೆ ಗ್ರಾಮದ ಕಾಡು ಜಾಗೆಡು ಇಲ್ಲು ಕಟ್ಟರೆ ಪಂಚಾಂಗ ಪಾಡ್ದಿನೇನು ದೆಪ್ಪಾವನ ಬಗೆಟು ನಡತಿನ ಜಟ್ಟಾಪಟ್ಟಿ ವಿಚಾರಡು ಬೆಳ್ತಂಗಡಿ ಶಾಸಕರ ಹರೀಶ್ ಪೂಂಜರ್ ನಮಿತ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು. ಕಾಡಧಿಕಾರಿಲ ಬೊಕ್ಕ ಶಾಸಕಿರ್ನ ನಡುಟು ಜಟ್ಟಾಪಟ್ಟಿ ನಡತಿನಪಗ ಅಧಿಕಾರಿಲೆಗ್ ಬೊರ್ಚಾಂದಿನ ನೇರ್ದು ಕುಚ್ಚನೆ ಮಲ್ತಿನ ಬೊಕ್ಕ ಕರ್ತವ್ಯಗು ಅಡ್ಡಿ ಮಲ್ತಿನ ದೂರುನು ಶಾಸಕಿರ್ನ ಮಿತ್ತ ಪಾಡ್ದಂಡು. ಉಬ್ಬಾರ್ ವಲಯ ಕಾಡಧಿಕಾರಿ ಜಯಪ್ರಕಾಶ್ KK ಕೊರ್ನ ದೂರುಡ್ದಾವ್ರ ಶಾಸಕಿರ್ನ ಮಿತ್ತ FIR ಪಾಡ್ದಂಡು. ಕಲೆಂಜೆ ಗ್ರಾಮದ ಸರ್ವೆ ನಂಬ್ರ 301 ಲೋಲಾಕ್ಷ ಗೌಡ ಪನ್ಪುನಾರ್ ಇಲ್ಲು ಕಟ್ಟರೆ ಪಂಚಾಂಗ ಪಾಡ್ದಿತ್ತದು. ಈ ಜಾಗೆ ದೆತ್ತು ದೀನ ಕಾಡು ಸುತ್ತುಗು ಸೇರುಡುಂದು ಕಾಡು ಇಲಾಖೆ ಅಧಿಕಾರಿಲು ಪಂಡದು ಅಕ್ಟೋಬರ್ 1 ಪಂಚಾಂಗ ಪಾಡ್ನೇನು ದೆಪ್ಪಾಯರ ತೂತೇರು. ಈ ಪೊರ್ತುಡು ಶಾಸಕರು ಹರೀಶ್ ಪೂಂಜಾ ಅರೆನ ಬೆರಿಸಕಾಯದಕ್ಲೆನ ಒಟ್ಟುಗು ಬತ್ತದು ಕಾಡ್ ಅಧಿಕಾರಿಲಿನ ತಡೆತದು ಕರ್ತವ್ಯಗು ಅಡ್ಡಿ ಮಲ್ತದೆ.
ಪಡೆದಿದ್ದೇರು. ಕಾಡಾಧಿಕಾರಿ ಜಯಪ್ರಕಾಶರಿಗ ಲೋಫರ್ ನನ್ ಮಗ ಇಂಚ ಪ್ರತಿನಿಧಿಲು ಗಳಸಂದಿನ ಪಾತ್ರ ಗಳಸದು ಪಂಚಾಂಗ ದೆಪ್ಪಾಂಡ ಗಂಭೀರ ಪರಿಣಾಮ ಎದುರಿಸಾವಡ ಆಪುಡು ಪೋಡಿಪಾದಿರಂದು ಎಫ್ಐಆರ್ ಪಾಡ್ದಂಡು. ಇತ್ತ ಶಾಸಕಿಯರು ಹರೀಶ್ ಪೂಂಜಾ ಬಂಧನದ ಪೋಡಿಗೆಡುಲ್ಲಿರಂದು ಸುದ್ದಿ ಆತಂಡು. ಕಾಪುದ ಉಚ್ಚಿಲ ದಸರಾ 2023 ನಿಚ್ಚಲ ಬಯ್ಯಗು 1,000 ಜನ ಪೊಂಜುಲಿಡ್ದು ಸಾಮೂಹಿಕ ಕುಂಕುಮಾರ್ಚನೆ ನಡತೊಂದಿತ್ತದು. ಅಂಗಾರೆ ಮೂಜನೆ ದಿನದ ಮಾರ್ನಿಮಿ ಪೂಜೆಡು ನವದುರ್ಗೆ ಶಾರದಾ ದೇವಿನ ಎದುರು ಸುರುತ ಸರ್ತಿ ದಾಂಡಿಯಾ ಬೊಕ್ಕ ಗರ್ಭ ನಲಿಕೆ ಮುಡ್ದು ಬತ್ತಲು. ಕಾಪು ತಾಲೂಕು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡತಂದಿಪ್ಪುನ ಉಚ್ಚಿಲ ದಸರಾ 2023 ಅಂಗಾರೆ ಶ್ರೀ ಮಾತೆ ಚಂದ್ರಘಂಟ ದೇವಿನ ಆರಾಧನೆ ನಡೆತಂಡು. ಮಹಾಲಕ್ಷ್ಮಿ ದೇವಸ್ಥಾನಡು ನಿಚ್ಚಲ ಚಂಡಿಕಾ ಹೋಮ, ಮಧ್ಯಾಹ್ನ ಮಾಪೂಜೆ, ರಾತ್ರಿ ಶ್ರೀ ಭಗವತಿ ಕಲೋಭಕ್ತ ಮಾಪೂಜೆ ನಡಪಾಯಿರು. ಮಹಾಲಕ್ಷ್ಮಿ ದೇವಸ್ಥಾನಡು ನಿಚ್ಚ ಚಂಡಿಕಾ ಹೋಮ, ಮಧ್ಯಾಹ್ನ ಮಾಪೂಜೆ, ರಾತ್ರಿ ಶ್ರೀ ಭಗವತಿ ಕಲ್ಪೋಕ್ತ ಮಾಪೂಜೆ ನಡಪಾಯಿರು. ನವದುರ್ಗೆ ಬೊಕ್ಕ ಸರಸ್ವತಿ ಶಾರದಾ ದೇವಿನ ಆರಾಧನೆ ಉಚ್ಚಿಲ ದಸರಾ ನಡಪುನ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣಡು ಕಾಂಡಿರ್ದ ಬಯ್ಯ ಮುಟ್ಟ ಭಜನಾ ಸಂಕೀರ್ತನೆ, ಮಧ್ಯಾಹ್ನ ನವದುರ್ಗಿಲಿಗ ಮಹಾಮಂಗಳಾರತಿ, ಬಯ್ಯಗು ಸಾರ ಪುಂಜೋಲಿಡ್ದು ಸಾಮೂಹಿಕ ಕುಂಕುಮಾರ್ಚನೆ ನಡೆತಂಡು. ಬ್ರಹ್ಮಕಲಶ ಪುಣ್ಯೋತ್ಸವದ ಪೊರ್ತುಡು ಸುರುಮಲ್ತಿನ ಸಾಮೂಹಿಕ ಕುಂಕುಮಾರ್ಚನೆ ಸೇವೆನು ಕರಿನ ವರ್ಷದ ಸುರೂತ ಉಚ್ಚಿಲ ದಸರುಡ್ಲ ನಡಪಾದಿತ್ತೆರು. ಸಾರ ಕುಂಕುಮಾರ್ಚನೆ ಕೋಟಿ ಕುಂಕುಮಾರ್ಚನೆ ಆದು ದಾಖಲೆ ಮಲ್ತದಂಡು. ಪಾಲ್ದೆತ್ತೊನ್ನ ಪಾಕ ಜನ ಪೊಣ್ಣುಲೆಗು ಮದಿಮೆದ ಭಾಗ್ಯ, ಸಂತಾನ ಭಾಗ್ಯ ಶ್ರೀ ಮಹಾಲಕ್ಷ್ಮಿ ದೇವಿನ ಇಂಬುಡ್ದು ಒದಗದು ಐಕ್ ಸಮ ಭಕ್ತರು ವಿಶೇಷ ಪರಿಕಿಲಿನ ಅರ್ಪಣೆ ಮಲ್ತದೆರೆಂದು ಉಚ್ಚಿಲ ದಸರಾದ ಸಾರಥಿ ಡಾಕ್ಟರ್ ಜಿ ಶಂಕರ್ ಪನ್ಪಿರು. ನವದುರ್ಗೆ ಬೊಕ್ಕ ಶಾರದಾಂಬೆನ ಎದುರುಡು ಸುರುತ್ತ ಸರ್ತಿ ದಾಂಡಿಯಾ ಬೊಕ್ಕ ಗರ್ಭ ನಲಿಕೆ ಅಟ್ಟಣೆ ಮಲ್ತದಿತ್ತೆರು. ಡಾಕ್ಟರ್ ಜಿ ಶಂಕರ್, ಶಾಲಿನಿ ಶಂಕರ್, ಮಗಳು ಶಾಮಿಲಿ ನವೀನ್, ಪುಲ್ಯಲ್ಲು ಶನಾಯ, ಸಾನ್ವಿಕಾ ಬೊಕ್ಕ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು, ಜಯಾಸಿ ಕೋಟ್ಯಾನ್ ಬೊಕ್ಕ ಪದಾಧಿಕಾರಿಲು ನಲಿಕೆದ ಒಟ್ಟು ಸೇರುಂಡೆರು. ಊರು ಪರವೂರ ಭಾರಿ ಜನ ಭಕ್ತರು ಶ್ರೀ ಕ್ಷೇತ್ರ ಉಚ್ಚಿಲದಂಚಿ ಪಜ್ಜೆದೀತೆರು. ಕುಡ್ಲದ ಕುದ್ರೋಳಿ ದಳವಾಯಿ ತೋಟದ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರಡು ಮಾರ್ನಿಮಿ ಉಚ್ಚಯದಲ್ಲಿ ಕೊಡು ಮೂಜನೆ ದಿನ ಅಂಗಾರೆ ದುರ್ಗಾ ನಮಸ್ಕಾರ ಪೂಜೆ, ಸರ್ವ ಸೇವೆ, ಅಲಂಕಾರ ಪೂಜೆ ನಡಪಾಯಿರು. ತುಳುನಾಡಿಡಿತ್ತೆ ಮಾರ್ನಿಮಿದ ಗೌಜಿ ಮಾತಮೀಟ್ಲ ಪೀಲಿ ಸಿಂಹ ಕರಡಿ ಬೊಕ್ಕ ಬೇತೆ ಬೇತೆ ಏಸುಲಿನ ನಲಿಕೆದ ಗೌಜಿ ತೋಜೊಂದುಂಡು. ಶ್ರೀದೇವಿನ ಬೊಕ್ಕ ಶಿವಶಕ್ತಿಲೆಗ್ ಸಂಬಂಧಪಟ್ಟಿನ ಮಾತಾ ಆರಾಧನಾ ಜಾಗಿಲಿಡ್ ಭಜನಾ ಮಂಡಳಿ ಮಂದಿರ ದೈವಸ್ಥಾನುಲಿಡ್ ಮಾರ್ನಿಮಿ ಪೂಜೆ ನಡತನುಂಡು. ಮಾರ್ನಿಮಿದ ಮೂಜನೆ ಪೂಜೆದ ದಿನ ಅಂಗಾರೆ ಕುಡ್ಲದ ಕುದ್ರೊಳ್ಳಿ ದಳವಾಯಿ ತೋಟದ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರಡು ದುರ್ಗಾ ನಮಸ್ಕಾರ ಪೂಜೆ, ಸರ್ವ ಸೇವೆ, ಅಲಂಕಾರ ಪೂಜೆ ನಡಪಾಯಿರು. ಶ್ರೀ ಪ್ರಸಾದ್ ತಂತ್ರಿಲಿನ ದುಂಬಾಳ್ತಿಡ ಧಾರ್ಮಿಕ ವಿಧಿವಿಧಾನಲು ನಡೆತಂಡು. ಊರದ ಸುತ್ತಮುತ್ತದ ಭಕ್ತರು ದುರ್ಗಾ ನಮಸ್ಕಾರ ಪೂಜೆ, ಸರ್ವ ಸೇವೆ, ಅಲಂಕಾರದ ಪೂಜೆದ ಪೊರ್ತುಡು ಇತ್ತದು ಭದ್ರಕಾಳಿ ಜುಮಾದಿನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ಭದ್ರಕಾಳಿ ಧೂಮಾವತಿ ಕ್ಷೇತ್ರ ದಳವಾಯಿ ತೋಟದ ಗುರ್ಕಾರ್ಯರು ನರೇಂದ್ರ ಕುಮಾರ್, ಪ್ರವೀಣ್, ಪಣೌದ ಗುರ್ಕಾರ್ಯರು ಸೂರಜ್ ಕುಮಾರ್ ಕಲ್ಯ ಬೊಕ್ಕ ಮಾತಾ ಪದಾಧಿಕಾರಿಲು ಸದಸ್ಯರು ಮಾರ್ನಿಮಿ ಪೂಜೆಡು ಪಾಲ್ದೆತ್ತೊಂಡೆರು. ಸೂರಜ್ ಕುಮಾರ್ ಕಲ್ಯ ಈ ಬಗೆಟ್ಟು ನಮ್ಮ ಕುಡ್ಲಾ ಚಾನೆಲ್ದ ಒಟ್ಟುಗು ಪಾತಿರ್ದು ವಿವರ ಕುರಿಯರು.
नमोस्तुते काली महालक्ष्मी महासरस्वती प्रीति द्वारा दुर्गा ಭದ್ರಕಾಳಿ ಧೂಮಾವತಿ ಕ್ಷೇತ್ರ ದಳವಾಯಿ ತೋಟ ಕುದ್ರೋಳಿಯಲ್ಲಿ ವರ್ಷಂಪ್ರತಿ ನವರಾತ್ರಿ ಉತ್ಸವ ಮಾಡ್ತೇವೆ. ನವರಾತ್ರಿ ಉತ್ಸವದಲ್ಲಿ ಒಂದು ದಿವಸ ಪ್ರಥಮ ಮಂಗಳವಾರ ದುರ್ಗಾ ನಮಸ್ಕಾರ ಪೂಜೆ ಇರ್ತದೆ. ಇವತ್ತು ದುರ್ಗಾ ನಮಸ್ಕಾರ ಪೂಜೆ ಮತ್ತು ಸರ್ವಸೇವೆ ಅಲಂಕಾರ, ಭದ್ರಕಾಳಿಗೆ ಸರ್ವಸೇವೆ ಅಲಂಕಾರ, ಹೂವಿನ ಪೂಜೆ, ಕುಂಕುಮಾರ್ಚನೆ ಇತ್ಯಾದೆಲ್ಲ ನಡೀತದೆ. ಇದಕ್ಕೆ ಇಲ್ಲಿನ ಸುತ್ತಮುತ್ತಲಿನ ಭಕ್ತರು, ವಿಶೇಷವಾಗಿ ಇಲ್ಲಿನ ನೆರೆಕರೆಯವರು ಬಂದು ಮಾಡ್ತಾರೆ. ಶಿವಪ್ರಸಾದ್ ತಂತ್ರಿಗಳು, ನಮ್ಮ ಪಂಚರಂಗೇಶ್ವರ ದೇವಸ್ಥಾನದ ಶಿವಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ಈ ಪೂಜೆ ನಡೀತದೆ. ಮಂಗಳೂರು ದಸರಾ ವೈಭವ 2023 ರಾಜ್ಯ ಮಟ್ಟದ ಫೋಟೋಗ್ರಫಿ ಬೊಕ್ಕ ವಿಡಿಯೋಗ್ರಫಿ ಪಂತನು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಟ್ಟಣೆ ಮಲ್ತದಿತ್ತದು. ಅಂಗಾರೆ ಕುದ್ರೋಳಿ ಕ್ಷೇತ್ರಡು ಪಂತದ ಪೋಸ್ಟರ್ ಬಿಡುಗಡೆ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆದ ನಿಲೆಟ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಜತೆ ಸೇರಿಗೆಡು ಮಂಗಳೂರು ದಸರಾ ವೈಭವ 2023 ರಾಜ್ಯ ಮಟ್ಟದ ಫೋಟೋಗ್ರಫಿ ಬೊಕ್ಕ ವಿಡಿಯೋಗ್ರಫಿ ಪಂತ ಅಟ್ಟಣೆ ಮಲ್ತದಿರು. ಪಂತದ ಪೋಸ್ಟರ್ ಬೊಕ್ಕ ಮಾಹಿತಿನ ನವದುರ್ಗೆ ಶ್ರೀ ಶಾರದಾದೇವಿ ಮಂಟಪಡು ಅಂಗಾರೆ ರಾತ್ರಿ ಬಿಡುಗಡೆ ಮಲ್ತಿರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿದ ಪಣವುದ ಗುರ್ಕಾರ್ಯರು ಆರ್ ಪದ್ಮರಾಜ್, ಟ್ರಸ್ಟಿ ರವಿಶಂಕರ್ ಮಿಜಾರ್, ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಈ ಪೊರ್ತೊಡಿತ್ತರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ದ ಕುಡ್ಲಾ ವಲಯದ ಗುರ್ಕಾರ್ಯರು ಹರೀಶ್ ಅಡ್ಯಾರ್, ಕಾರ್ಯಂತೆರು ಅಜಯ್ ಕುಮಾರ್, ದುಂಬದ ಗುರ್ಕಾರ್ಯರು ಕರುಣಾಕರ ಕಾನಂಗಿ, ಜಗನ್ನಾಥ ಶೆಟ್ಟಿ, ಜಿಲ್ಲಾ ಒತ್ತ ಗುರ್ಕಾರ್ಯರು ಕಲಾಶ್ರೀ, ದುಂಬದ ಸಂಚಾಲಕಿಯರು ವಿಠಲ ಚೌಟ, ನವೀನ್ ಕುದ್ರೋಳಿ, ಮರ್ಯಾದಿ ಗುರ್ಕಾರ್ಯರು ಪದ್ಮನಾಭ ಸುವರ್ಣ ಪಾಲ್ದೊಂಡಿರು. ಹರೀಶ್ ಅಡ್ಯಾರ್ ಪಾತಿರ್ದು ಶಾರದಾ ವೈಭವ, ಪಿಲಿಯೇಸ ವೈಭವ ಬೊಕ್ಕ ಬದುಕದ ದಸರಾ ಇಂಚ ಫೋಟೋಗ್ರಾಫಿಡ್ 3 ನಮೂನೆದ ಪಂತ ಬೊಕ್ಕ ವಿಡಿಯೋಗ್ರಾಫಿಡ್ 2 ನಿಮಿಷದ ವಿಡಿಯೋ ಪಂತ ದೀತಂಡು. ಪಂತೊಡು ಮೂಜಿ ಇನಾಮುಲು ಉಂಡು. ಅಕ್ಟೋಬರ್ 31 ಉಲಗಿ ಫೋಟೋ ಬೊಕ್ಕ ವಿಡಿಯೋ ಎಂಕ್ಲನ ಕೈ ಸೇರೋಡು ಪಂಡ್ಯರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ನಮ್ಮ ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 4,000ಕ್ಕೂ ಮಿಕ್ಕಿ ನಾವು ಸದಸ್ಯರಿದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ರಾಜ್ಯ ಮಟ್ಟದಲ್ಲಿ ನಡೆಸ್ತಿದ್ದೇವೆ. ಎಲ್ಲ KPA ಕರ್ನಾಟಕ ಫೋಟೋ ಅಸೋಸಿಯೇಷನ್ ಇರ್ಬೋದು, ಎಲ್ಲ ರಾಜ್ಯದ ಎಲ್ಲ ಛಾಯಾಗ್ರಾಹಕರಿಗೆ ನಾವು ಈ ಪೋಸ್ಟರನ್ನು ನಾವು ಎಲ್ಲ ವಿಧದಲ್ಲಿ ವಾಟ್ಸಪ್ ಆಗಲಿ ಸಾಮಾಜಿಕ ಜಾಲತಾಣದ ನಾವು ಪ್ರಕಟಪಡಿಸಿದ್ದೇವೆ. ಆದಷ್ಟು ಹೆಚ್ಚಿನ ಸದಸ್ಯರು ಇಲ್ಲಿ ಅಂದರೆ ನಾವು ಈ ಕಾಂಪಿಟೇಷನ್ 15 ತಾರೀಕಿನಿಂದ 25 ತಾರೀಕಿನವರೆಗೆ ನಾವು ಇಟ್ಟಿದ್ದೇವೆ. ಇದಕ್ಕೆ ರಾಜ್ಯದ ಎಲ್ಲ ಛಾಯಾಗ್ರಾಹಕರು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಇದರಲ್ಲಿ ನಾವು ಒಟ್ಟಿಗೆ ಫೋಟೋಗ್ರಫಿ ಸ್ಪರ್ಧೆಯಾಗಿ 3 ವಿಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೆಸ್ತಿದ್ದೇವೆ. ಇದರಲ್ಲಿ ಶಾರದಾ ವೈಭವ ಅಂತ ಇರ್ಬೋದು, ಹುಲಿವೇಷ ವೈಭವ ಮತ್ತು ಬದುಕಿನ ದಸರಾ, ಈ 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಹಾಗೆ ನಮ್ಮ ವಿಡಿಯೋಗ್ರಫಿಯಲ್ಲಿ ವೈಭವ ದಸರಾ ಎಂಬ ಶೀರ್ಷಿಕೆಯಲ್ಲಿ 2 ರಿಂದ 3 ನಿಮಿಷದ ವಿಡಿಯೋವನ್ನು ನಮಗೆ ಕಳಿಸಲು ಇದರಲ್ಲಿ ಅವಕಾಶವಿರುತ್ತದೆ. ಹೆಚ್ಚಿನ ಎಲ್ಲ ಛಾಯಾಗ್ರಾಹಕ ಬಂಧುಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂಥ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಸರ್ವ ಟ್ರಸ್ಟಿಗಳಿಗೆ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕುಡ್ಲದ ಸಿಟಿ ಸೆಂಟರ್ ಮಾಲ್ದ 7ನೇ ಮಾಳಿಗೆಡು ಅಕ್ಟೋಬರ್ 20 ಶುಕ್ರವಾರ ಮಾರ್ನಿಮಿ ಕುಡ್ಲಾ ದಸರಾದ ಲೆಕ್ಕೊಡು ಬಯ್ಯಾಗ ಐನರೆಡ್ದು ದಾಂಡಿಯಾ ನೈಟ್ ಕಾರ್ಯಕ್ರಮ ಬೊಕ್ಕ 22 ಕಾಯ್ತಾರ 15 ವರ್ಷ ತೀರ್ಥಪ್ರಾಯದ ಜೋಕ್ಲೆಗ್ ನವರಸಂ ದೇವಿ ಶಕ್ತಿ ಫ್ಯಾನ್ಸಿ ಡ್ರೆಸ್ ಬೊಕ್ಕ ಮಾರ್ನಿಮಿ ಕತೆ ಪನ್ಪನ ಪಂತ ಅಟ್ಟಣೆ ಮಲ್ತದನಂದು ಪ್ರಕಟಣೆ ತೆರಿಪಾದೆರು. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪುರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸಲ್ಮೇಲು.